ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಒನ್ ಆಫ್ ದಿ ಪ್ರೊಫೆಷನಲ್ ಟು ಯೂಟ್ಯೂಬ್ ಚಾನೆಲ್ ನಮ್ಮ ಕೊಡ್ಲ ಕಾಸ್ಟ್ ಲಾಗ್ ಇನ್ನು ನಮ್ಮ ಕೊರಗಜನ ಕಟ್ಟೆದಲ್ಪ ಉಲ್ಲ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರ ಇಡೀಗೆ ನಮ್ಮ ಪಾದಯಾತ್ರೆಗೆ ಬೈದ ಇಂಥ ಲಾಗ್ ಸ್ಟಾರ್ಟ್ ಮಲ್ಪಿರ್ದು ಮೇರ್ ಮತ್ತು ನಮ್ಮ ವೀಡಿಯೋಗೆ ಲೈಕ್ ಮಾಡ್ತೀರ ಫಸ್ಟ್ ಲೈಕ್ ಮಾಡ್ಕೊಳ್ಳಿ ಅಂಚೆ ನಮ್ಮ ಚಾನೆಲ್ ಏರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಚೆ ಸೈಡ್ ಬೆಲ್ ಬಟನ್ ಉಂಟು ಅವನಂಜು ಮರೆ ಬಂದು ಪ್ರೆಸ್ ಮಾಡ್ಕೊಳ್ಳಿ ದೇಪ ನೆಕ್ಸ್ಟ್ ಲಾಗ್ ಬನ್ನ ನಿಕ್ಲೆ ಫಸ್ಟ್ ನೋಟಿಫಿಕೇಶನ್ ತಿಕ್ಕೊಂಡು ಅಪ್ಗೆ ನಿಂತ ಲಾಗ್ನ ಸ್ಟಾರ್ಟ್ ಮಾಡ್ಬೇಕು ಬರ್ತೀವಿ. ಬರ್ತಿನಂಚಿತ್ತಿನ ಇಡೀ ಹಿಂದೂ ಸಮಾಜ ಒಟ್ಟಿಗಂಡು ಬೈದಿನಂಚಿತ್ತಿನ ಮಾತೆರೆಲ್ಲ ಒಂಜೆ ಅರ್ಥರಿ ಸ್ವಾಗತ ಮಲ್ತೊಂದು ಬೈದಿನಂಚಿತ್ತಿನ ಪತ್ರಿಕಾ ಬೊಕ ದೃಶ್ಯ ಮಾಧ್ಯಮದ ಬಂದುಲ್ಲ ನಮ್ಮೊಟ್ಟಿಗೆ ಎಲ್ಲರಿ ಅಕಲೆಲ್ಲ ಈ ಸಭೆಗೆ ಸ್ವಾಗತ ಮಂತೊಂದಿಲ್ಲೆ ಅಂಚೆ ನಂಗೆ ರಕ್ಷಣೆ ಕೋರ್ನಂಚಿತ್ತಿನ ಆರಕ್ಷಕ ಠಾಣೆಗೆ ಸಿಬ್ಬಂದಿ ನಕಲೆಲ್ಲ ಮಾತೆರೆಲ್ಲ ಸ್ವಾಗತ ಮಂತೊಂದು ಮಾತೆರೆಗಳ ವಂದಿಸ ಒಂದಿಲ್ಲ. ಜೈ ಶ್ರೀರಾಮ್. ಧನ್ಯವಾದಗಳು ರವಿ ಅಸೈಗುಲಿ ಇವರಿಗೆ. ಕಾರ್ಯಕ್ರಮದ ಪ್ರಕಾರ ಮುಂದಕ್ಕೆ ದೀಪ ಪ್ರಜ್ವಲನೆ.
ರಾಜೇಂದ್ರ ಎಣ್ಣೆಯಲ್ಲಿ ಉಕ್ಕಿಲಿ ಎಲ್ಲದಕ್ಕೂ ಸಹ ಹಾಗೆ ಒಕ್ಕಿಲ್ದ ಲೈಫ್ ನಮ್ಮ ವ್ಯವಸ್ಥೆ ತುಂಬ ದೈವ ದೇವರನ್ನು ನಮ್ಮ ಎತ್ತರ ಸ್ಥಾನದಲ್ಲಿ ನಮ್ಮ ಸಮಾಜ ಗೆಳೆತದಲ್ಲಿ ಹೊರಗಡೆ ಬಂದ ಆರಿಸುವಂಥದ್ದು ಧನ್ಯವಾದಗಳು ಜಯರಾಮ್ ಶೆಟ್ಟಿ ಅವರಿಗೆ. ಭಗವತ್ ಭಕ್ತರಲ್ಲಿ ವಿನಂತಿ, ಸಜ್ಜನ ದರ್ಶನವನ್ನು ಪಡೆದು ವೇದಿಕೆ ಹಾಸನದ ಹಿಂಭಾಗದಲ್ಲಿ ನಿಂತಹ ರಸ್ತೆಯಲ್ಲಿ ನಿಂತಹ ಎಲ್ಲ ಭಗವತ್ ಭಕ್ತರು ದಯವಿಟ್ಟು ಮುಂದಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಮಾಗಣ ದೇವರಾದಂಥ ಸೋಮನಾಥ ದೇವರಿಗೆ, ಗ್ರಾಮ ದೇವರಾದಂಥ ವಿಷ್ಣುಮೂರ್ತಿ ದೇವರಿಗೆ ನಮಸ್ಕರಿಸುತ್ತಾ ಈ ಜಾಗದ ಸಾನ್ನಿಧ್ಯ ಶಕ್ತಿಗಳಾದಂಥ ಪರಿವಾರ ದೈವಗಳಿಗೆ ಮನಸಾರದಿಂದ ಸ್ವಾಮಿ ಪ್ರಕಾರ ಮುಂದಕ್ಕೆ ನೆರಳಿರ್ತಕ್ಕಂಥ ಕೊರಗಜ್ಜನ ಭಕ್ತರನ್ನ, ಭಗವದ್ ಭಕ್ತರನ್ನ, ಸಜ್ಜನ ಬಂಧುಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ನಮ್ಮ ನಡೆ ಒಂದು ಕುತ್ತಾಡ ಕೊರಗಜ್ಜನ ಆಜಿಸ್ತಾಡು ನಡಬಣ ಮೂಜಿನೇ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ತದಲ್ಲಿ ಕೂಡ ಈ ಕಾರ್ಯಕ್ರಮದ ಗುರುಕರ್ಮ ವಿಷಯನ್ನ ಎಂಗಳ ಮಾತ ಹಿರಿಯರ್ಲ ವಿಶ್ವ ಹಿಂದೂ ಪರಿಷತ್ತದ ನಾಯಕರ್ಲಾಯನ ಸನ್ಮಾನ್ಯ ಎಂ ಬಿ ಪುರಾಣಿಕೆರೆ ವೇದಿಕೆ ಎಡುಪುಣ ಮಾತ ವಿಶ್ವ ಹಿಂದೂ ಪರಿಷತ್ತದ ನಾಯಕರನ್ನ ಕೊಳ್ಳೆ ಪಂಜಂದಾಯ ರಾಜಂದೈವ ಒಕ್ಕೂಟದ ಮಾತ ಗುರ್ಕಾರನ ಕುಳೆ ಆತ್ಮೀಯ ಅಧಿಪತಿ ಪಂಜಂದಾಯ ದೈವನು ಪರಿವಾರದೊಟ್ಟಿಗೆ ಕೂಡ ಪಂಜಂದಾಯಿ ಬಂಟಿ ವೈದ್ಯನಾಥಿ ಕೊರಗುತನಿ ಒಕ್ಕ ಮೇರಿ ಈ 5 ದೈವಗಳ ಒಂದು ಒಕ್ಕೂಟೋಡು ಪಂಜಂದಾಯಿ ರಾಜನ್ ದೈವ ಸತ್ಯ ಕವಿ ಶಿವರುದ್ರ ಪೇರು ಒಂದು ಪಾತ್ರ ಬಣ ಅಂದ್ರೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಓಡಿಸ್ತೇನೆ ನಮ್ಮ ಜಿದ್ದಿನಿಂದ ಅಲ್ಲ, ಹಣತೆ ಇರುವಷ್ಟು ಕಾಪಾಡಲೆಂದು ಈ ಬೊಟ್ಟು ನಮ್ಮ ಮಾತಪ್ಪೆ ಕೊರಪ್ಪಲು ಅಲ್ಲಿ ಕೊರಪ್ಪಲು ಮೈರದಿ ಮಾದಿ ಮಾದಿ ಕೆಲವು ವರ್ಷ ಡಾಕ್ಟರ್ ವಿ ಎಸ್ ಆಚಾರ್ಯ ಜಿಲ್ಲಾ ಅಧ್ಯಕ್ಷರು ಕರಂಬಳಿ ಸಂಜೆ ಪ್ರಧಾನ ಕಾರ್ಯದರ್ಶಿ ಯಾನ ಜನಸಂಖ್ಯೆದ ಉಳ್ಳಾಲ ನಮ್ಮ ವ್ಯವಸ್ಥೆ ತುಂಬ ದೈವ ದೇವರನ್ನು ನಮ್ಮ ಎತ್ತರ ಸ್ಥಾನದಲ್ಲಿ ನಮ್ಮ ಸಮಾಜ ಗೆಳೆತದಲ್ಲಿ ಹೊರಗಡೆ ಬಂದ ಆರಿಸುವಂಥದ್ದು ಧನ್ಯವಾದಗಳು ಜಯರಾಮ್ ಶೆಟ್ಟಿ ಅವರಿಗೆ. ಭಗವತ್ ಭಕ್ತರಲ್ಲಿ ವಿನಂತಿ, ಸಜ್ಜನ ದರ್ಶನವನ್ನು ಪಡೆದು ವೇದಿಕೆ ಹಾಸನದ ಹಿಂಭಾಗದಲ್ಲಿ ನಿಂತಹ ರಸ್ತೆಯಲ್ಲಿ ನಿಂತಹ ಎಲ್ಲ ಭಗವತ್ ಭಕ್ತರು ದಯವಿಟ್ಟು ಮುಂದಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಮಾಗಣ ದೇವರಾದಂಥ ಸೋಮನಾಥ ದೇವರಿಗೆ, ಗ್ರಾಮ ದೇವರಾದಂಥ
ವಿಷ್ಣುಮೂರ್ತಿ ದೇವರಿಗೆ ನಮಸ್ಕರಿಸುತ್ತಾ ಈ ಜಾಗದ ಸಾನ್ನಿಧ್ಯ ಶಕ್ತಿಗಳಾದಂಥ ಪರಿವಾರ ದೈವಗಳಿಗೆ ಮನಸಾರದಿಂದ ವಿನೋದ್ ಶೆಟ್ಟಿಯವರೇ, ವಿವೇಕ್ ಶೆಟ್ಟಿಯವರೇ, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದಂಥ ಗೋಪಾಲ್ ಅವರೇ, ಭುಜಂಗರವರೇ, ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ತಾಯಂದಿರೇ, ಬಂಧುಗಳೇ, ಭಗವದ್ಭಕ್ತರೇ, ತುಳುನಾಡಿನಲ್ಲಿ ದೈವ ದೇವರಿಗೂ ಕೂಡ ನಾವು ಕೊಡ್ತೀವಿ. ಇಲ್ಲಿಯ ಭೂತಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಯಕ್ಷಾರಾಧನೆ ಇರ್ಬೋದು. ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಇವತ್ತು ರಾಜ್ಯ ಜಗತ್ತಲ್ಲಿ ಕೂಡ ನಮ್ಮ ಸಂಸ್ಕೃತಿಯನ್ನು ನೋಡಿಕೊಂಡು ಆ ಸಂಸ್ಕೃತಿಯನ್ನು ಮೆಚ್ಚಿಕೊಳ್ಳುವಂತ ಸಾಕಷ್ಟು ಜನರು ನಮ್ಮ ಕಣ್ಮುಂದೆ ಇದ್ದಾರೆ. ಅಂತ ಶ್ರೇಷ್ಠವಾದಂಥ ಮಾನವರಲ್ಲಿ ಇವತ್ತೇನು ನಾವು ಪಾದಯಾತ್ರೆ ಮುಖಾಂತರ ಈ ಕುತ್ತಾರಿನ ಆದಿ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಕೊರಗತನಿಯ ಜಯರಾಮಣ್ಣ ಬಹಳ ಚೆನ್ನಾಗಿ ಮಾತಾಡಬೇಕಾದ್ರೆ ಕೊರಗತನಿಯನ ಕಥೆಯನ್ನು ಹೇಳಿದರು. ಒಂದು ಕೊರಗ ಸಮುದಾಯದಲ್ಲಿ ಹುಟ್ಟಿ ಇನ್ನೇನು ಆ ಭಗವಂತನಿಗೆ ನನ್ನ ಹರಕೆಯನ್ನು ನಾನು ಅರ್ಪಣೆ ಮಾಡಬೇಕೆಂಬ ಕಾರಣಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಹೋದ್ರೆ, ಇಲ್ಲ ನೀನು ಈ ಸಮುದಾಯಕ್ಕೆ ಸೇರಿದವನು, ಅದಕ್ಕೋಸ್ಕರ ನಾನು ನಿನಗೆ ದೇವಸ್ಥಾನದೊಳಗೆ ಪ್ರವೇಶವನ್ನು ನೀಡುವುದಿಲ್ಲ ಎಂಬಂತ ಒಂದು ಕಾಲದಲ್ಲಿ ಒಬ್ಬ ಕೊರಗತನಿಯ ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಈ ಜಾತಿ ಸಂಘರ್ಷದ ಒಳಿತಿಗಾಗಿ ಈ ದೇಶವನ್ನು ಧ್ವಂಸ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದಕ್ಕೋಸ್ಕರ? ಇಸ್ಲಾಮಿನ ಒಳಿತಿಗಾಗಿ. ನಮಸ್ಕಾರ. ವೇದಿಕೆ ಹಿಡಿತನ ಒಕ್ಕ ತೀರ್ಥಿತನ ಮಾತ ನಮ್ಮ ಮಹನೀಯರಿಗೆ, ಮಹಿಳೆಯರಿಗೆ, ಈ ಗ್ರಾಮದ ಪರವಾದ, ಈ ಕೊರಗಜ್ಜ ಕ್ಷೇತ್ರದ ನೆತ್ತ ಪರವಾದ ಸ್ವಾಗತ ಅಂತ ಕಾಂಡ 5 ಗಂಟೆಗೆ ಲಕ್ಕದೆ ತರೆಕ್ಕೆ ಮೇಕೆ ಮೀದೆ ಕದ್ರಿ ಮಂಜುನಾಥಗೆ ನಮಸ್ಕಾರ ಮಲ್ತದೆ. 6 ಗಂಟೆಗೆ ನಮ್ಮಲ್ಪ ಯಾತ್ರೆ ಬಿದಾಡೋಡು ಪಣ್ಣಗ 5 ಗಂಟೆಗೆ ಯಾತ್ರೆ ಶುರು ಆಗ್ತದೆ. ಇತ್ತಾರು ಕೊರಗಜನ ಕಟ್ಟೆಗೆ ನಮ್ಮ ನಡಿ ಈ ವಿಡಿಯೋನ ನೀಡಿಗೆ ಎನ್ ಮಾಡ್ತಿದ್ದು ನೆಕ್ಸ್ಟ್ ಬ್ಲಾಗ್ ಬರ್ತಿದ್ರೆ ಏರ್ ಮತ್ತೆ ನಮ್ಮ ವಿಡಿಯೋ ಲೈಕ್ ಮಾಡ್ತಾರೆ, ಫಸ್ಟ್ ಲೈಕ್ ಮಾಡ್ತಾರೆ, ಮತ್ತೆ ನಮ್ಮ ಚಾನೆಲ್ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತಾರೆ, ಮತ್ತೆ ಸೈಡ್ ಬೆಲ್ ಬಟನ್ ഉണ്ട് അവനെ ಪ್ರೆಸ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಪಾನ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಮಗೆ ಇಂತ ಲಾಗ್ ನೀಡಿಗೆ ಎನ್ ಮಾಡ್ತಾರೆ. ಓಕೆ ಬೈ. ಧನ್ಯವಾದವನ್ನು ಸಮರ್ಪಿಸುತ್ತಾ